ದಾರಿಗೆಯ ಒಡಗೂಡಿ ಸಭೆಗೈರಿ ಆದ್ರೆ ಈಗ ನನಗೆ ಸತ್ಯ ಗೊತ್ತಾಯಿತು. ಶಿಥಿಲ ಮಾರಾದ ಶೀಲವನ್ನು ಕಿಡಿಸಿದೆ. ಹೌದಪ್ಪ ಮಗಳೇ, ಅಪ್ಪ ಈ ಪ್ರಪಂಚದಲ್ಲಿ ನನಗೆ ಬದುಕುವ ಭಾಗ್ಯ ಇಲ್ಲಪ್ಪ, ಭಾಗ್ಯ ಇಲ್ಲ. ತಂಡಕ್ಕೆ ತಾಳ್ಮೆಯಾದನಾಗಿ ಎಲ್ಲರಿಗೂ ಗುರಿಕಾರನಾಗಿ ನುಡಿಯಾದಿವಂತ ಮಾನವಂತ ಕೈರವಂತ ಪ್ರತಿಯೊಬ್ಬರು ನನ್ನನ್ನು ಹೊಗಳುತ್ತಾ ಇದ್ರಪ್ಪ. ಹೌದು, ಯಾರು ನನ್ನನ್ನು ಹೊಗಳುತ್ತಾ ಇದ್ದರೋ ಅವರೇ ನನ್ನತ್ತ ಬಿಟ್ಟು ತೋರಿಸಿ ಮರ್ಯಾದೆ ಬಿಟ್ಟವ ಮಾನಸತ್ತವ ಅಂತ ಹೇಳುವಾಗ ಅದನ್ನು ನಾನೆಂತೂ ಕೇಳಿ ಬದುಕಲಪ್ಪ, ನಾನೆಂತೂ ಕೇಳಿ ಬದುಕಲಿ ಅಪ್ಪ. ಇಷ್ಟಕ್ಕೆಲ್ಲ ಕಾರಣ ನಾನಪ್ಪ. ನನ್ನ ಕಾರಣದಿಂದ ನಿಮಗೆ ಅವಮಾನ ಅಪಮಾನ ನೋಡಿ ನಾನು ಬದುಕುವುದಿಲ್ಲಪ್ಪ. ಎಲ್ಲಿಯಾದ್ರೂ ಹೋಗಿ ಸಾಯ್ತೇನೆ ಅಪ್ಪ. ಸಾಯ್ಬೇಕಾದವರು ಏನೋ ಅಚಾತುರ್ಯದಿಂದ ಇಂಥದ್ದು ಕಾರ್ಯ ನಡೆಯುತ್ತದೆ. ಮರ್ಯಾದೆಯಿಂದ ನಾವು ಬದುಕಬೇಕು ಅಂತಿದ್ರೆ ನೇರವಾಗಿ ಆಸ್ಥಾನದತ್ತ ಹೋಗ್ಬೇಕಪ್ಪ. ಆಸ್ಥಾನದತ್ತ ಹೋಗಿ ಮರ್ಯಾದೆಯಿಂದ ಬದುಕುವುದಕ್ಕೆ ನಮಗೊಂದು ಅವಕಾಶ ಕೊಡಿ ಮಹಾರಾಜ ಅಂತ ಹೇಳಿದ್ರೆ ಸರಿ. ಯಾವುದಾದ್ರೂ ಒಂದು ಮಾರ್ಗ ಸಿಕ್ಕಿತ್ತಪ್ಪ. ಮುಂದಿನ ಹಾಗಾಗಿ ಅಲ್ಲಿಗೆ ಹೋಗೋಣ. ದಾರಿಗೆಯ ಒಡಗೂಡಿ ಸಭೆಗೈರಿ. ಮಹಾಪ್ರಭುವೇ ವಂದಿಸಿಕೊಂಡೆ ದೊರೆಯೇ. ಯಾರು? ನಾನು ಕೈರವ. ಏನು ಬಂದೆ? ಮರ್ಯಾದೆ ಹೋಗುವ ಕಾಲ ಬಂತು ಒಡೆಯ, ಮರ್ಯಾದೆ ಹೋಗುವ ಕಾಲ ಬಂತು. ಮರ್ಯಾದೆ ಎಲ್ಲಿ ಹೋಯ್ತು, ಯಾರಿಂದ ಹೋಯ್ತು, ಎಷ್ಟು ಹೋಯ್ತು ಎನ್ನುವುದನ್ನು ತುಂಬಿದ ಸಭೆಯಲ್ಲಿ ಹೇಳುವುದು ಅಸಾಧ್ಯವಾದ್ರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳುವುದು ಒಂದೇ ಮಾತು. ಏನು? ಇದು ನೋಡಿ, ಈಕೆ ನನ್ನ ಮಗಳು. ಮದುವೆಯನ್ನು ಆಗಲಿಲ್ಲ, 3 ತಿಂಗಳ ಮರ್ಯಾದೆಯಿಂದ ಬದುಕುವುದಕ್ಕೆ ತಾವೊಂದು ಅವಕಾಶ ಮಾಡಿಕೊಡ್ತೀರಿ ಅಂತಾದ್ರೆ ಈ ನನ್ನ ಮಗಳನ್ನ ನಿಮ್ಮ ರಾಣಿ ನಿವಾಸಕ್ಕೆ ಬೇಕಾಬಿಟ್ಟು ತಿರುಗಿಸಿದ್ರೆ ಛಾತ್ರತೆ. ಏನಿದು ಬೆಸ್ತರ ಕೇರಿ ಅಂತ ಭಾವಿಸಿದೆಯಾ? ಶಿಥಿಲ ಮಹಾರಾಜನ ಸಭಾಸ್ಥಾನ ಎನ್ನುವುದಾಗಿ ಬರೆಯಬೇಡ. ನಿನ್ನ ಇಚ್ಛೆ ಬಂದ ಹಾಗೆ ವ್ಯವಹರಿಸಿದರೆ ನಿನ್ನ ಕುತ್ತಿಗೆಗೆ ಕೈ ಹಾಕಿ ಹೊರ ನೂಕಿಸಿಯೇನು ಹುಚ್ಚ. ಅಪ್ಪ, ನನ್ನೇನು ಮಾಡುವುದಕ್ಕಾಗಿಲ್ಲಮ್ಮ. ನೀನೇ ಹೇಳಿಕೊ, ನೀನೇ ಹೇಳಿಕೊ. ಸರಿ. ದೊರೆರಾಯ ರಕ್ಷಿಸು ಹಿಂದೆ ನೀಯಲ್ಲ. ದೊರೆರಾಯ ರಕ್ಷಿಸು ಹಿಂದೆ ನೀಯಲ್ಲ. ಸುಗುಣ ಸಂಪನ್ನ ಬೆರೆದು
ಕೇಳಿದಾಕ್ಷಣ ಬಂದವರೆಲ್ಲ ನಾನಾ ರೀತಿಯಾಗಿ ನಿಂದಿಸ್ತಾ ಇದ್ದಾರೆ. ಅವರೆದುರಿನಲ್ಲಿ ಮುಖ ತೋರಿಸಿ ಬದುಕುವುದು ಕಷ್ಟವಾಗಿದೆ ದೊರೆ. ಪಾದಕ್ಕೆ ಬಿದ್ದು ಬೇಡಿ ಬರ್ತಾ ಇದ್ದೇನೆ. ಇನ್ನೊಬ್ಬ ನಾಡು ನಿವಾಸಕ್ಕೆ ಸೇರಿಸಿಕೊಳ್ಳಿ. ಇವಳ ಮಾತನ್ನ ಕೇಳುವಾಗ ನಗುಬಾರದೆ ಉಳಿದಿದ್ದ ಹೇಳು. ಇವಳ ಗರ್ಭಕ್ಕೆ ಕಾರಣೀಕರ್ತ ನಾನಂತೆ. ಯಾರಾದ್ರೂ ನಂಬುವಂತಹ ವಿಷಯವೇನು? ಆ ಒಂದು ವಿಷಯದಲ್ಲಿ ನಾನು ಪರಮ ಸಂಭಾವಿತ ಎನ್ನುವ ಹಾಗೆ ಕರೆಸಿಕೊಂಡವನು. ಅಪ್ಪಿ ತಪ್ಪಿ ನನಗೂ ಮನಸ್ಸಾಯಿತು ಅಂತಾದ್ರೆ ನನ್ನ ಸೇವೆ ಮಾಡುವುದಕ್ಕೆ ಮಲ್ಲಿಗೆಯ ಮುಗ್ಗಿನಂತಿರುವ ದೇವತಾ ಸ್ತ್ರೀಯರೇ ಬರ್ತಾರೆ. ಅಂಥದ್ರಲ್ಲಿ ಈ ಅಂಬಿಗರ ಕನ್ಯೆಯರನ್ನೆಲ್ಲ ಬಯಸುವಂತಹ ಅಲ್ಪ ಸಂಸ್ಕಾರವ ಹೇಳು. ಗೊತ್ತಾಯ್ತು ಯಾಕೆ ಅಂತ? ಗ್ರಹಿಸೆ ಮತಿಹೀನೆ. ಇವಳಿಗೆ ಹುಚ್ಚು ಹಿಡಿದಿದೆ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಇಂಥವರ ಸಹವಾಸ ನನಗೆ ಬೇಕೆ. ಇಳೆಯ ಬಾಲಕನನ್ನ ಮರೆತು ದೂಷಿಸಿದೆ. ಇಳೆಯ ಬಾಲಕನನ್ನ ಮರೆತು ದೂಷಿಸಿದೆ. ಛಲವ ಸಾಧಿಸಿ ತಕ್ಕ ಶಾಸ್ತ್ರೀಯ ಗೈದೆ. ಛಲವ ಸಾಧಿಸಿ ತಕ್ಕ ಶಾಸ್ತ್ರೀಯ ಗೈದೆ. ಶಿಲೆಗೆ ಸಮಾನ ನಾನಾದರಿ ದಿನದೇ. ಶಿಲೆಗೆ ಸಮಾನ ನಾನಾದರಿ ದಿನದೇ. ಗಣವ ಕತ್ತರಿಸು ನಾನಿರಲಾರೆ ಜಗದೀ. ಗಣವ ಕತ್ತರಿಸು ನಾನಿರಲಾರೆ ಜಗದೀ. ಬಡವನ ಸಿಟ್ಟು ಹೊಟ್ಟೆಗೆ ಪೆಟ್ಟು ಎನ್ನುವುದು ನಿಮ್ಮ ವ್ಯವಹಾರದಿಂದ ನಿರ್ವಹಿಸುತ್ತದೆ. ಈ ಹಿಂದೆ ನದಿ ತೀರದಲ್ಲಿ ಸಿಕ್ಕಿದಂತ ನಿಮಗೆ ಸಿಟ್ಟಿನಿಂದ ಮಾತನಾಡಿದೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅದೇ ಸೇಡನ್ನು ಮನಸ್ಸಿನಲ್ಲಿರಿಸಿಕೊಂಡು ನನಗೆ ತಕ್ಕ ಶಾಸ್ತಿಯನ್ನೇ ಕೈಗೊಳ್ಳುತ್ತಿದ್ದರೆ ತಕ್ಕ ಶಾಸ್ತಿಯನ್ನೇ ಕೈದ್ರಿ. ನೋಡಿ, ನಾವು ಸಿರಿತನದಲ್ಲಿ ಬಡವರಾಗಿರಬಹುದು ದೊರೆ. ಮಾನ ಮರ್ಯಾದೆ ನುಡಿಸಿಕೊಂಡವರು, ಅದರಲ್ಲಿ ನಾವು ಹಿರಿಯರು. ಶೀಲಗೆಟ್ಟಂತ ಹೆಣ್ಣು ಶಿಲೆಗೆ ಸಮಾನವೇ. ನೋಡಿ, ನನ್ನ ತಂದೆಯನ್ನು ನನಗೆ ಸ್ಥಿತಿಯಾಯಿತು ಎನ್ನುವ ವಿಚಾರ ಕೇಳಿದ ಕ್ಷಣವೇ ಬುಡಗಡಿನ ವೃಕ್ಷದಂತೆ ಕುಸಿದು ಬಿದ್ದಿದ್ದಾರೆ. ನನಗವರೇ ಆಧಾರ, ಅವರೇ ನನಗೆ ಉಸಿರು. ಬೇಡಿಕೊಳ್ಳುತ್ತೇನೆ, ಸ್ಥಿರಗೊಂಡೇ ಯಾಚಿಸ್ತೇನೆ. ನನ್ನ ಬದುಕು ಹಾಳಾಗಬಾರದು. ಆ ಬದುಕಿಗೊಂದು ಅರ್ಥ ಕಲ್ಪಿಸಬೇಕು ಅಂತಾದ್ರೆ ಮದುವೆ ಆಗಬೇಕು. ಆವಾಗಿನಿಂದ ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಎನ್ನುವುದು ಈಗ ನನಗೆ ಗೊತ್ತಾಯಿತು. ಕಷ್ಟರ ಕನ್ಯೆಯಾದರೂ ಭಗವಂತ ಕೊಟ್ಟದ್ದು ಇವಳಿಗೆ ಅಲ್ಲದೆ ಹೋದಂತಹ ರೂಪ. ಜೊತೆಯಲ್ಲಿ ಕಾಮದ ಪದ, ಹೋದದ್ದೇ ದಾರಿ, ಆಡಿದ್ದೇ ಮಾತು, ಇಟ್ಟದ್ದೇ ಹೆಜ್ಜೆ ಆಗಿತ್ತು. ಮಾಡಿದ್ದು ಸರಿ ತಪ್ಪು ಅಂತ ಆಕ್ಷೇಪ ಮಾಡುವುದಕ್ಕೆ ಮನೆಯಲ್ಲಿ ಯಾರು ಇಲ್ಲ. ಇದ್ದವ ಒಬ್ಬ ಅಪ್ಪ, ಮುದಿದ್ದೆ ಅಪ್ಪ. ತನ್ನ ಕಾಮದ ತೀಟೆಯನ್ನ ತೀರಿಸಿಕೊಳ್ಳುವುದಕ್ಕಾಗಿ ಯಾವನೋ ಒಬ್ಬನನ್ನ ಸೇರಿದ್ದು.
ಬ್ರಹ್ಮಚಾರಿ ಅಲ್ಲ ವ್ಯಭಿಚಾರಿ. ಹೆಣ್ಣು ಅಂತ ಹೇಳಿದ್ರೆ ದಾಕ್ಷಣ ಮಾಡ್ತೀಯನು. ಹೆಣ್ಣು ಹತ್ತಿರ ಮೇಲಿಟ್ಟಂತ ದೀಪ ಉಭಯ ಕುಲವನ್ನು ಬೆಳಗಿಸುವಂತ ಭಾಗ್ಯದಾಗುತ್ತಾರೆ. ಹೆಣ್ಣು ಮನೆಯನ್ನು ಬೆಳಗಿಸ್ತಾಳೆ, ಅದೇ ಮನೆಯನ್ನು ದಹಿಸಿಕೊಳ್ಳುತ್ತಾರೆ. ಹೆಣ್ಣು ಅಂತ ದಾಕ್ಷಣ ಮಾಡಬೇಡ. ಹೆಣ್ಣು ಮನೆಯನ್ನು ನಾನೇ ಮುರಿದರೆ ಮಾರಿ ನಾನು ಸಾಯುತ್ತಿದ್ದೆ, ಸಾಯುವುದಿಲ್ಲ ಮಹಾರಾಜ, ನಾನು ಬದುಕುತ್ತೇನೆ. ನನ್ನ ಹೊಟ್ಟೆ ಹುಟ್ಟು ಮಗುವಿಗಾಗಿ ನಾನು ಬದುಕುತ್ತೇನೆ. ಆ ಮಗುವನ್ನು ಗೆದ್ದೆತ್ತರಕ್ಕೆ ಸಾಕಿಸಲೇ ಸಕಲ ವಿದ್ಯೆಯನ್ನು ಕಲಿಸ್ತೇನೆ. ಆ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ನಾನು ಸಾಕಿ ಸಲಹಿ ನಾನು ಪರಿಶುದ್ಧನು ಎನ್ನುವ ಹಾಗೆ ಮಗುವಿನಿಂದ ನಿಮಗೆ ತಿಳಿಸ್ತೇನೆ. ತಿಳಿಸ್ತೀವಿ ಅಂತಾದ್ರೆ ಈ ಹೆಣ್ಣು ಹುಟ್ಟದ್ದು ಸೀರೆಯಲ್ಲ, ತೊಟ್ಟದ್ದು ಕುಪ್ಪಸ ಅಲ್ಲ, ದಾಶರಾಜನ ಕುಮಾರಿ. ಎಂತ ಮಾತಾಡಿದ್ರಿ, ಎಂತ ಮಾತಾಡಿದ್ರಿ. ಇನ್ನೊಂದು ಕಾಲದಲ್ಲಿ ನಿಮ್ಮ ತಂದೆಯ ಆಡಳಿತದಲ್ಲಿ ನಾನು ಇಲ್ಲಿಗೆ ಬಂದಾಗ ಕೈರವ ನೀನು ಪ್ರಾಮಾಣಿಕ ಜನ ಅಂತ ಸೇರಿದ ಸಭೆ ಎದುರು ನನಗೆ ಸನ್ಮಾನ ಮಾಡಿದ್ದರೆ ಸನ್ಮಾನ ಮಾಡಿದ್ರು. ಇಂದೀಗ ನನ್ನ ಕಷ್ಟವನ್ನು ಹೇಳಿಕೊಂಡು ಹೋದ ಬಂದ್ರೆ ಹುಚ್ಚ ನಡಿ ಆಕೆ ಅಂತ ಹೇಳಿದ್ರು. ಬೇಸರ ಇಲ್ಲ, ಬೇಸರ ಇಲ್ಲ. ಅದು ಅಲ್ಲಿ ಒಬ್ಬ ಹುಚ್ಚ ಹೋಗ್ತಾ ಇದ್ದಾನೆ ಅಂತ ನಮ್ಮ 5 ಬೆರಳಲ್ಲಿ 1 ಬೆರಳು ಅವನನ್ನು ತೋರಿಸಿದ್ರೆ ಮಕ್ಕಳಿದ 4 ಬೆರಳು ನಮ್ಮನ್ನೇ ತೋರಿಸುತ್ತದೆ ಎನ್ನುವುದನ್ನು ಮರಿಬೇಡಿ. ಒಳ್ಳೆ ಕೊನೆಯಲ್ಲಿ ಮಳೆ ಸುರಿದ ಅನುಭವ ಆಗಿರಬೇಕು. ರಾಜಕೀಯ ಗಿಳಿದ ಮೇಲೆ ಹೇಳುವುದು ಹೇಳಿಸಿಕೊಳ್ಳುವುದೆಲ್ಲ ಇದ್ದಂತೆ. ಉಚ್ಚರ ಸಹವಾಸ ಇದು. ಆ ಕುರಿತಾಗಿ ತಲೆಕೆಡಿಸಿಕೊಳ್ಳುವುದಲ್ಲ, ಸ್ವಲ್ಪ ವಿಶ್ರಾಂತಿ ಪಡೆದು ಸರಿಯಾಗುತ್ತದೆ. ನಾವು ಆಸ್ಥಾನಕ್ಕೆ ಹೋಗಬಾರ್ದಾಗಿತ್ತು. ನಾವು ಆಸ್ಥಾನಕ್ಕೆ ಹೋದದ್ದು ಅಂತ ಹೇಳಿದ್ರೆ ಇದ್ದ ಮರ್ಯಾದೆಯನ್ನು ಕಳ್ಕೊಳ್ಳಿಕ್ಕೆ ಹೋದಾಗ ಆಡಿದ್ದೇ ಮಾತು ಮಾಡಿದ್ದೇ ಕಾರ್ಯ ಎಂದು ಕುಣಿದಾಡ್ತಾ ಇರುವಂತಹ ಆರಾಧನೆ ಎದುರಿನಲ್ಲಿ ನಮ್ಮ ಕಷ್ಟವನ್ನು ಹೇಳಿಕೊಂಡ್ರೆ ಅರಮನೆಯ ಮುಂದೆ ಕಾಗೆ ಕರ್ಕಶ ಮಾಡಿದಾಗ ಐತೆ ಹೊರತು ನಮಗೆ ಏನು ಫಲ ಸಿಗಲಿಲ್ಲ, ಏನು ಫಲ ಸಿಗಲಿಲ್ಲ. ಮಗಳೇ, ಅಪ್ಪ ನಿನ್ನ ಶೀಲವನ್ನು ನೀನೇ ಕಳೆದುಕೊಂಡಿರಬಹುದು ಅಂತ ಆಲೋಚನೆ ಮಾಡಿದ ನಾನು ನಿನಗೆ ಯಥೇಷ್ಟ ಹೊಡೆದೆ, ಬಾಯಿಗೆ ಬಂದ ಬೈದೆ. ನನ್ನ ತಪ್ಪನ್ನು ಕ್ಷಮಿಸಿಬಿಡಪ್ಪ, ಕ್ಷಮಿಸಿಬಿಡಪ್ಪ. ಏನ್ ಹೇಳುದಪ್ಪ ನೀವು? ತಂದೆಯಾದವರು ಮಕ್ಕಳಿಗೆ ಹೊಡೆದ ಅಪರಾಧವಾಗುತ್ತದೆ. ಇಲ್ಲ, ತಂದೆ ಹೊಡೆಯಬೇಕು, ಮಕ್ಕಳಿಗೆ ಸರಿದಾರಿಗೆ
ಹುಟ್ಟಿದ ಕ್ಷಣವೇ ತಂದೆ ತಾಯಿಗೆ ಬೇಡವರದ ಹೆಣ್ಣು ನಾನು. ಇನ್ನು ನನಗೆ ಯಾರಿದ್ದಾರೆ? ನನ್ನ ಮಾಮನ ಕೇಳೋರು ಯಾರಿದ್ದಾರೆ? ನನ್ನ ಜೊತೆಯಲ್ಲಿ ನನಗೊಬ್ಬ ಅಣ್ಣನೋ ತಮ್ಮನೋ ಹುಟ್ಟಿದ್ದಿದ್ರೆ ಅವನನ್ನ ಬದುಕಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ದ. ನನಗಾದ ಅವಮಾನವನ್ನು ಅವನು ಪ್ರಶ್ನಿಸ್ತಾ ಇದ್ದ. ಯಾರು ಇಲ್ಲದೆ ನಾನು ಹುಟ್ಟಿಬಿಟ್ಟೆ. ಅಳಬೇಡ ಅಳಬೇಡ. ನಿನಗೂ ಒಬ್ಬ ಅಣ್ಣ ಇದ್ದಾನಮ್ಮ, ನಿನಗೂ ಒಬ್ಬ ಅಣ್ಣ. ನನ್ನ ಗಂಡ ಇದ್ದಾನೆ. ಅವ ಎಲ್ಲಿದ್ದಾನಪ್ಪ? ಅವ ಹೇಗಿದ್ದಾನಪ್ಪ? ಯಾರಪ್ಪ ಅವನು? ಆಸ್ಥಾನದಲ್ಲಿ ಶುಕ್ರಾಂಗ ಎನ್ನುವ ಹೆಸರಿನಿಂದ ರಾರಾಜಿಸ್ತಾ ಇದ್ದ ನೋಡು, ಅವನಿನ ಅಣ್ಣ ಅಮ್ಮ, ಅವನಿನ ಅಣ್ಣ. ಅಪ್ಪ ಹೋಗಿ ಅವನಲ್ಲಿ ಹೇಳೋಣ. ಇಂದಲ್ಲ ನಾಳೆಯಾದರೂ ಏಕಾಂತ ಪ್ರದೇಶದಲ್ಲಿ ಆತ ಓರ್ವನೇ ಸಿಕ್ಕಿದ್ರೆ ನೀನು ಅವನ ತಂಗಿ, ಅವನಿನ ಅಣ್ಣ ಎನ್ನುವುದನ್ನ ಒಂದುಗೂಡಿಸಿಕೊಳ್ತೇನೆ ಮಗ. ಹಾಗಾದ್ರೆ ಅಪ್ಪ ಆದಷ್ಟು ಬೇಗ ನಮ್ಮಿಬ್ಬರನ್ನು ಒಂದುಗೂಡಿಸಿ, ನಮ್ಮಿಬ್ಬರನ್ನು ಒಂದುಗೂಡಿಸಿ. ಆದ್ರೆ ನನ್ನ ಗೊತ್ತು ಮಾತ್ರ ಏನಪ್ಪ? ನೀವಿಬ್ಬರು ಒಂದು ಆದ ಮೇಲೆ ಆದ್ಮೇಲೆ ನನ್ನನ್ನು ಮಾತ್ರ ಮರಿಬೇಡಪ್ಪ. ಏನಪ್ಪ ನೀವು ಹಾಗಿರಬೇಡಿ. ನಿಮ್ಮನ್ನು ಬಿಟ್ಟು ನಾವು ಬದುಕುವುದಿಲ್ಲ. ನಮ್ಮ ಜೊತೆಯಲ್ಲೇ ಇರಬೇಕಪ್ಪ. ಇದೆಲ್ಲವನ್ನು ನೋಡಿ ನೀನು ಯಾಕೆ ಮೌನಿಯಾಗಿ ನಿಂತಿರುವೆ ಹೇಳು? ಯಾರ್ಯಾರು ಬಂದು ಬೇಡುತ್ತಿರುವುದು ಅಂತ ಭಾವಿಸಬೇಡ. ನೀನು ನಿನ್ನ ತಂಗಿಯನ್ನ ನಾನು ಗತ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳನ್ನು ಈ ಜನ್ಮದಲ್ಲಿ ಕಷ್ಟ ಸುಖಗಳಾಗಿ ಅನುಭವಿಸಬೇಕಂತೆ. ಯಾವ ಜನ್ಮದಲ್ಲಿ ನಾನೇ ಪಾಪ ಮಾಡಿದ್ದೇನೋ ನನಗಂತೂ ಅರಿಯೇ. ಜೊತೆಯಾಗಿ ಅಣ್ಣ ತಂಗಿಯಂದಿರಾಗಿ ಮಾತ್ರದಿಂದ ಬದುಕಬೇಕಾದಂತ ನಾವು ಬೇರೆ ಬೇರೆಯಾಗಿ ಬದುಕುವ ಸ್ಥಿತಿಯನ್ನ ನನ್ನ ಬದುಕಿಗೆ ನ್ಯಾಯವನ್ನು ಒದಗಿಸಣ್ಣ, ನ್ಯಾಯ ಒದಗಿಸು. ತಾಯಿಕಾ ಅಣ್ಣ ಬಾಯಿ ತುಂಬ ಅಣ್ಣ ಎಂದಾಗ ನನ್ನ ಮನವು ನಿನ್ನನ್ನು ಕೈಯ ಒಪ್ಪಿಕೊಳ್ಳುತ್ತದೆ. ಕಾರಣ ಮರಣದಲ್ಲಿ ಸಹೋದರ ಕಾವನ್ನು ತಾಯಿ. ಹಾಗೆಂತ ನಿನ್ನ ಕರುಣಾಜನಕ ಕಥೆ ಏನೂ ಮಾಡುವ ಸ್ಥಿತಿಯಲ್ಲಿ ನಾನಿಲ್ಲ. ಮಹಾರಾಜರ ಮನೆಯಲ್ಲೇ
ರಹಸ್ಯದ ವಿಷಯವನ್ನ ಹೇಳಬೇಕು, ನನ್ನ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಬೇಕು ಅಂತ ಅದೆಷ್ಟೋ ದಿನಗಳಿಂದ ನಾನು ಕಾಯ್ತಾ ಇದ್ದೆ. ರಹಸ್ಯದ ವಿಷಯ, ಹೊಣೆಗಾರಿಕೆ ಇದೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಿಲ್ಲ. ನೋಡು, ನನ್ನ ವಯಸ್ಸು ನೋಡಪ್ಪ, ಕಳೆದ ಪ್ರಾಯ ಹೆಚ್ಚು, ಉಳಿದ ಪ್ರಾಯ ಕಡಿಮೆ. ಶಿವರಾಜ, ಈ ಪ್ರಾಯದಲ್ಲಿ ನಾನು ಸುಳ್ಳು ಹೇಳುವುದಿಲ್ಲ. ಹೇಳುವುದಕ್ಕೆ ಸಾಕ್ಷಿ ಏನಪ್ಪ? ಮನಸಾಕ್ಷಿ ಬಿಟ್ಟು ಇನ್ಯಾವ ಸಾಕ್ಷಿಯೂ ನನ್ನ ಆತ್ಮವಂಚಿಸಿಕೊಳ್ಳುವುದಕ್ಕೆ ಯಾರಿಂದಾಗುವುದಿಲ್ಲ. ಮನಸಾಕ್ಷಿ ಖಂಡಿತ ನೀನು ಕೊಟ್ಟಿ ಎನ್ನುವುದು ನನಗೆ ಗೊತ್ತಿದೆ. ಹಾಗೆ ಶಿವರಾಜ, ನನಗೆ ಮಕ್ಕಳಿಗೂ ಮಕ್ಕಳು ಆದರೆ ಇವಳು ನನಗೆ ಹುಟ್ಟು ಮಗಳಲ್ಲ, ಸಾಕು ಮಗಳು. ನೀನಾದ್ರೂ ಯಾರು ಏನು ಎನ್ನುವ ವಿಚಾರ ನನಗೆ ಗೊತ್ತಿದೆಯಾ? ಸುಬಲ ಮಹಾರಾಜರ ಸಾಕು ಮಗ ಅನ್ನೋದನ್ನು ಬಿಟ್ಟರೆ ಗೊತ್ತಿಲ್ಲ. ನಿನ್ನ ವಿಷಯ ನನಗೆ ಗೊತ್ತಿದೆ. ನನಗೆ ಗೊತ್ತಿದೆ. ಒಂದು ದಿನ ಹೊಳೆಗೆ ಮೀನು ಹಿಡಿಯಲು ಹೋದಾಗ ಅಲ್ಲಿ ಮೀನು ಸಿಕ್ಕಿದವು. ನನಗೆ ಸಿಕ್ಕಿದ ನಿನ್ನನ್ನ ಸುಬಲ ಮಹಾರಾಜರಿಗೆ ಒಪ್ಪಿಸಿದವ ನಾನಪ್ಪ. ಹಾಗಾಗಿ ನಾನು ಸುಬಲ ಮಹಾರಾಜ. ಅಷ್ಟನ್ನು ಬಿಟ್ಟರೆ ಬೇರೆ ಯಾವ ವಿಷಯ ಗೊತ್ತಿಲ್ಲ. ಆದ್ರೆ ಇವಳು ಸಾಕು ಮಗಳು ಅಂತ ಹೇಳಿದ್ನಲ್ಲ, ಅವರು ಸಿಕ್ಕಿದ್ದೆಲ್ಲಿಂದ ಎನ್ನುವ ಪ್ರಶ್ನೆ ಬರುವುದಿಲ್ವೇ? ಒಂದು ದಿನ ನರ್ಮದಾ ನದಿಗೆ ಮೀನು ಹಿಡಿಯಲು ಹೋದಾಗ ಒಂದು ಪುಟ್ಟಿನ ಕೇಳಿ ಬರುವುದನ್ನು ಕಂಡು ಆಶ್ಚರ್ಯವಾಯಿತು. ಮನೆಯಲ್ಲಿರಬೇಕಾದಂತಹ ಪುಟ್ಟಿನ ಏನಿರಬಹುದು, ಯಾಕೆ ಆಲೋಚನೆ ಮಾಡಿದ ನಾನು ಪಕ್ಕದೇ ಹೊರಗಿಳಿದು ಆ ಪೊಟ್ಟಲನ್ನ ಮೇಲೆತ್ತಿ ತಂದು ನೋಡುವಾಗ ಒಂದನ್ನು ಎರಡು ಮಕ್ಕಳಿತ್ತು. ದುಂಡೊಂದು ಹೆಣ್ಣೊಂದು. ತೊಟ್ಟಿಲನ್ನ ಮೇಲೆತ್ತಿ ತಂದ ಬಳಿಕ ನನಗೆ ಮಕ್ಕಳೇ ಇಲ್ಲ ಎನ್ನುವ ಕಾರಣದಿಂದ ಮಗಳಾಗಿ ಇವಳನ್ನು ಸಾಕಿದೆ. ಅದೇ ತೊಟ್ಟಿಲಲ್ಲಿದ್ದಂತಹ ಗಂಡು ಮಗುವಾದ ನಿನ್ನನ್ನ ಸುಬಲ ಮಹಾರಾಜರಿಗೆ ಒಪ್ಪಿಸಿದವ ನಾನಪ್ಪ ನಾನು. ಹಾಗಾಗಿ ನೀನು ಅಣ್ಣ, ಆಕೆ ತಂಗಿ. ಈ ಮಾತು ಸತ್ಯವಪ್ಪ, ಸತ್ಯ. ಏನಿದೆತ್ತಡ ವಿಧಿಕೃತವೋ ಮತ್ತೇನಗೇಳುವುದ ಕಟ ಮತ್ತೇನಗೇಳುವುದ ಕಟ ತಂಗಿಯ ಮಾನವಕ್ಕಾಗಿ ಮೂಲನಾದಿನಿ ತಂಗಿಯ ಮಾನವಕ್ಕಾಗಿ ಮೂಲನಾದಿನಿ
ತಂಗಿಯ ಬದುಕು ಉಜ್ವಲವಾಗಬೇಕು ಅಂತಂದ್ರೆ ಅದಕ್ಕೆ ಶ್ರಮ ಅಣ್ಣನ ಬಿಡ್ತದೆ. ಹಾಗಾದ್ರೆ ಈ ತಂಗಿಯ ಬದುಕು ಹಾಳಾಗೋದಕ್ಕೆ ಕಾರಣ ಇಲ್ಲಲ್ಲ. ನೀನ್ ಯಾಕೆ ದುಃಖಿಸ್ತೀಯ ಹೇಳು? ನಿನಗೆ ನಾನು ತಂಗಿ ಎನ್ನುವ ವಿಚಾರ ತಿಳಿದಿದೆಯಾ? ಇಲ್ಲ, ನಿಷ್ಠಾವಂತ ಸೇವಕನಾಗಿ ನೀನು ವ್ಯವಹರಿಸಿದ್ದೀಯ. ಅದೇ ಈಗಾದ್ರೂ ತಿಳಿಯುತ್ತಲ್ಲ, ನನ್ನ ಬದುಕಿಗೆ ನ್ಯಾಯವನ್ನು ಒದಗಿಸಲ್ಲ, ನನ್ನ ಬದುಕಿಗೆ ನ್ಯಾಯವನ್ನು ಒದಗಿಸು. ತಪ್ಪು ಮಾಡಿದ ಆ ತಪ್ಪನ್ನು ನಾನೇ ಸರಿ ಮಾಡಿದೆ. ಶಚಿಲ ಮಹಾರಾಜನೇನೋ ನಿಮ್ಮನ್ನು ಮೂದಲಿಸಿದ ಪರಿಗಣಿಸಿದ. ನೀನು ನನ್ನ ತಂಗಿ ಹೌದು ಅಂತ ಹೊಂದಿಸುತ್ತಾರೆ. ಖಂಡಿತವಾಗಿ ನಿನಗೆ ಮಾಡ್ತೇನೆ. ಅನುಮಾನ ಈಗಲೇ ಹೋಗೋಣ. ನೀನು ಕೈ ಬಿಟ್ಟು ನನ್ನ ಆಯುಷ್ಯವನ್ನು ನಿಮ್ಮ ಶ್ರೀಮಂತಿಗೆ ಕೈಗೊಂಡಿದ್ದೀರಿ ಹೊರತು ವಯಸ್ಸಿಗೆ ಮತ್ತೆ ಹೇಳುವುದಕ್ಕೆ ನಾನು ಹೇಳ್ತೇನೆ. ಏಕಾಂತ ಪ್ರದೇಶದಲ್ಲಿ ಓರ್ಮನೆಯೇ ಸಿಕ್ಕಿದ್ರೆ ನನ್ನ ಹೊಣೆಗಾರಿಕೆಯನ್ನು ತೆಗೆಸಿಕೊಳ್ಳಬೇಕು ಅಂತ ಹೇಳಿದ್ದೇನೆ. ನಾನು ಒಪ್ಪಿಸದಲ್ಲಿ ನೋಡಿ. ಇಲ್ಲಿಗೆ ನನ್ನ ಹೊಣೆಗಾರಿಕೆ ಕೊಟ್ಟು ಮುಂದೆ ನೀವೇ ಏನು ಅಂತ ದೈನವ, ನಿನ್ನ ಸಂಘ ಮುಗಿಯುವವರೆಗೂ ನಿನ್ನ ಹೊಣೆಗಾರಿಕೆ ತಪ್ಪುವುದಿಲ್ಲ. ಸಂಘದ ಕೊನೆಯವರೆಗೂ ನೀನು ನನಗೂ ಆಸೆ ಇತ್ತು. ನಿಮ್ಮೊಟ್ಟಿಗೆ ಪ್ರಸನ್ನದ ಕೊನೆವರೆಗೂ ಇರಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಆದರೆ ಈಗ ಬೇಡ. ನೀವು ಬೇಡದೇ ಇರ್ಬೋದು, ನಮಗೆ ಯಾಕೆ? ಒಂದೇ ತೊಟ್ಟಿಲಲ್ಲಿದ್ದಂತ ನೀವು ಒಂದೇ ಅರಮನೆಯಲ್ಲಿ ಬೆಳೆಯಬೇಕಾಗಿತ್ತು. ಹೌದು. ನನಗೆ ಮಕ್ಕಳಿಲ್ಲ ಎನ್ನುವ ಒಂದೇ ಒಂದು ಆಕಾಂಕ್ಷೆಯಿಂದ ಇವಳನ್ನು ಸಾಕಿದ್ರಿಂದ ನೀನು ಬೇರೆ ಅವಳು ಬೇರೆ ಸಾಕಬೇಕಾಗಿತ್ತು. ಹಾಗನ್ನುವಾಗ ನಾನೆಂತ ಪಾಪಿ ಹೇಳು? ಅಣ್ಣ ತಂಗಿಯರನ್ನ ಬೇರ್ಪಡಿಸಿದಂತ ಮಹಾಪಾಪಿಯಾದ ನಾನು ತುದಿಯವರೆಗೂ ಇರಬೇಕೆ? ಅಲ್ಲದೆ ಹೋದ್ರೆ ಅವಳ ಬದುಕಿಗೊಂದು ವ್ಯವಸ್ಥೆ ಆಗಲಿವರೆಗಾದ್ರೆ ನನಗೊಪ್ಪಿಸಿದಲ್ಲಿ ನಿನ್ನ ಹೊಣೆಗೆ ಹಾಕಿಬಿಟ್ಟಿಲ್ಲ. ಈಗ ಅವನು ನನ್ನ ಸಂಜೆ